ದೇಶದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲೊಂದಾದ ಉಡುಪಿಯ ಮಲ್ಪೆ ಬೀಚ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಮಲ್ಪೆ ಅಂದ ತಕ್ಷಣ ನೆನಪಾಗೋದು ಟ್ರೋಲ್ ಸ್ಟಾರ್ ಮಲ್ಪೆ ವಾಸಣ್ಣ. ಈಗಾಗಲೇ ಟ್ರೋಲ್ ಪೇಜ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವ ವಾಸಣ್ಣ ಬಿಗ್ ಸ್ಕ್ರೀನ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಆ ಮೂಲಕ ತಮ್ಮ ಅಭಿಮಾನಿಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ನಿರೀಕ್ಷೆಯಲ್ಲಿದ್ದಾರೆ. ತುಳು ಚಲನಚಿತ್ರರಂಗದ ಬಹುನಿರೀಕ್ಷೆಯ ಇತ್ತೀಚೆಗೆ ನಿಧನರಾದ ಹ್ಯಾರಿಸ್ ಕೊನಾಜಿಕಲ್ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರ ಆಟಿಡೊಂಜಿ ದಿನದಲ್ಲಿ ವಾಸು ಮಲ್ಪೆ ನಟಿಸ್ತಾ ಇದ್ದಾರೆ. ಈಗಾಗಲೇ ಸದ್ದಿಲ್ಲದೆ ಚಿತ್ರೀಕರಣ ಕೂಡ ನಡೆದಿದೆ. ವಾಸನ್ನ ನಟಿಸಿದ್ದಾರೆ ಅಂತ ಗೊತ್ತಾಗಿದೆ ಅವರು ಡಬ್ಬಿಂಗ್ಗೆ ಬಂದಾಗ. 80% ಚಿತ್ರೀಕರಣ ಮುಗಿಸಿದ್ದ ನಿರ್ದೇಶಕ ಹ್ಯಾರಿಸ್ ಕೊನಾಜಿಕಲ್ ಅಕಾಲಿಕ ನಿಧನದ ನಂತರ ನಿರ್ದೇಶನದ ಹೊಣೆ ಹೊತ್ತವರು ರಂಗನ್ ಸ್ಟೈಲ್ ಮತ್ತು ದಗಲ್ ಬಾಜುಲು ಖ್ಯಾತಿಯ ನಿರ್ದೇಶಕ AS ಪ್ರಶಾಂತ್. ಟ್ರೋಲ್ ಸ್ಟಾರ್ ವಾಸನ್ನ ಬಿಗ್ ಸ್ಕ್ರೀನ್ನಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಮುಖ್ಯ ಕಾರಣ ನಿರ್ದೇಶಕ AS ಪ್ರಶಾಂತ್. ಈ ಕುರಿತು ಅವರು ಏನು ಹೇಳ್ತಾರೆ ಕೇಳೋಣ. ಆಟಿಡೊಂಜಿ ದಿನ ಒಂಜಿ ಹೊಸ ಸಿನಿಮಾ ಎನ್ನ ಫ್ರೆಂಡ್ ಎನ್ನ ಹ್ಯಾರಿಸ್ ಕೊಣಜಕಲ್ ಅದೊಂಜಿ ಮಸ್ತ್ ಒಂಜಿ ಆಸೆದ ಪಿಕ್ಚರ್ ಒಂದು. ಇತ ವರ್ಷದ ಬಂಗಾವತ್ತದ ಒಂಜಿ ತುಳು ಪಿಕ್ಚರ್ ಮಲ್ಪಡೊಂದು ಬಂಗಾವತ್ತದ್ದು ಒಂಜಿ ಎಡ್ಡೆ ಸ್ಕ್ರಿಪ್ಟ್ ಮಲ್ತದ್ದು ಮಲ್ತಿನ ಪಿಕ್ಚರ್ ಒಂದು. ಈ ಪಿಕ್ಚರ್ ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆದ ಜನಗಳು ತೂವೋಡು, ಉಡುಪಿದ ಜನಗಳು ತೂವೋಡು, ಬ್ರಹ್ಮವರ ತೂವೋಡು ಅಲ್ಪದ ಪೂರ ಪ್ರಚಾರ ಮಲ್ಪೆ ನನ್ನ ನೆನಪಕ್ಕ. ಭವಿಷ್ಯ RK ಕ್ರಿಯೇಷನ್ ಬ್ಯಾನರ್ ನಡಿಯಲ್ಲಿ ಮೂಡಿ ಬಂದಿರುವ ಆಟಿಡೊಂಜಿ ದಿನ ನಿರ್ಮಾಪಕ ರಾಧಾಕೃಷ್ಣ ಹಾಸನ್, ಕಾರ್ಯನಿರ್ವಾಹಕ ಆಕಾಶ್ ಹಾಸನ್ ಮಾರ್ಗದರ್ಶನದಲ್ಲಿ ಆಟಿಡೊಂಜಿ ದಿನ ರೆಡಿಯಾಗುತ್ತಿದ್ದು ಸೆಪ್ಟೆಂಬರ್ ವೇಳೆಗೆ ಬಿಡುಗಡೆಗೊಳ್ಳುವ ನಿರೀಕ್ಷೆ ಇದೆ. ನವೀನ್ ಡಿ ಪಡೀಲ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರು, ಸತೀಶ್ ಬಂದಲೆ, ನಾಯಕ ಪೃಥ್ವಿ ಅಂಬರ್, ನಾಯಕಿ ನಿರೀಕ್ಷೆ ಶೆಟ್ಟಿ ಸಹಿತ ಘಟಾನುಘಟಿ ಕಲಾವಿದರೇ ಇರುವ ಆಟಿಡೊಂಜಿ ದಿನದಲ್ಲಿ ಟ್ರೋಲ್ ಸ್ಟಾರ್ ವಾಸಣ್ಣ ಅವರ ಪಾತ್ರ ಏನು ಎಂಬುದು ಸೀಕ್ರೆಟ್ ಆಗಿದೆ. ಚಿತ್ರತಂಡ ಇನ್ನೂ ಅದನ್ನು ಬಿಟ್ಟುಕೊಟ್ಟಿಲ್ಲ. ಅದಕ್ಕಾಗಿ ಚಿತ್ರ ಬಿಡುಗಡೆ ಆಗುವವರೆಗೆ ಅಭಿಮಾನಿಗಳು ಕಾಯಲೇಬೇಕು.